ನಮಸ್ತೆ ಸ್ನೇಹಿತರೆ, ನಾನು ಇವತ್ತಿನ ಅಡಿಗೆಯಲ್ಲಿ ಬಾಳೆ ಹೂವಿನ ಚಟ್ನಿಯನ್ನು ನನಗೆ ಗೊತ್ತಿರುವ ರೀತಿಯಲ್ಲಿ ಒಂದು ಸಾಂಪ್ರದಾಯಿಕ ವಿಧಾನದಲ್ಲಿ ಮಾಡಿ ತೋರಿಸುವ ಅಂತೇಳಿದ್ದೇನೆ. ನಿಮಗೂ ಕೂಡ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಮಸ್ಕತ್ ತುಳುವೇರ್. ನಮ್ಮ ಅಮ್ಮ ಅಜ್ಜಿ ಅವರೆಲ್ಲ ಮಾಡ್ತಾ ಇದ್ದಂಥ ರೆಸಿಪಿನೇ ನಾನು ಕೂಡ ಮಾಡ್ತಾ ಇದ್ದೇನೆ. ಅದನ್ನೇ ನಿಮಗೂ ಕೂಡ ತೋರಿಸ್ತಿದ್ದೇನೆ. ಐ ಹೋಪ್ ನಿಮಗೂ ಕೂಡ ಅದು ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇದರ ಒಟ್ಟಿಗೆ ನಾನು ನನಗೆ ಗೊತ್ತಿರುವಂಥ ಒಂದು ಬಾಳೆ ಹೂವಿನ ಹೆಲ್ತ್ ಬೆನಿಫಿಟ್ಸ್ ಕೂಡ ನಾನು ಹೇಳ್ತೇನೆ ಇದರಲ್ಲಿ. ಮೊದಲಿಗೆ ನಾವು ಇದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ಯಾವ್ದ್ಯಾವುದು ಅಂತೇಳಿ ನೋಡೋಣ. ಒಣಮೆಣಸು ಒಂದು 4ರಿಂದ 5, ನಿಮಗೆ ಖಾರಕ್ಕೆ ತಕ್ಕಂತೆ. ಖಾರ ಹೆಚ್ಚು ಬೇಕಿದ್ರೆ ಹೆಚ್ಚು ಕೂಡ ತಗೊಳ್ಬಹುದು. ಆನಂತರ ಕೊತ್ತಂಬರಿ ಬೀಜ 1 ಚಮಚ, ಮತ್ತು ಸಾಸಿವೆ ಒಂದು ಅರ್ಧ ಚಮಚ, ಆನಂತರ ಜೀರಿಗೆ 1 ಚಮಚ, ಮತ್ತು ಬೆಲ್ಲ. ಇದು ಆಪ್ಷನಲ್ಲು, ನಿಮಗೆ ಬೇಕಿದ್ದರೆ ಹಾಕ್ಬೋದು, ಬೇಡಾದರೆ ಸ್ಕಿಪ್ ಮಾಡಿ. ಹುಣಸೆಹಣ್ಣು ಒಂದು ಸ್ವಲ್ಪ, ಒಂದು 3 ಎಸಳು ಬೆಳ್ಳುಳ್ಳಿ, ಮತ್ತು ಬೇಯಿಸಿದ ಅನ್ನ ಒಂದು 2 ಚಮಚ ಅಷ್ಟು, ಮತ್ತು ತೆಂಗಿನ ತುರಿ 1 ಕಪ್ ಆಗುವಷ್ಟು, ಮತ್ತು ಎಣ್ಣೆ ಒಂದು 3ರಿಂದ 4 ಚಮಚ, ಮತ್ತು ಬಾಳೆ ಹೂವು 1 ತಗೊಂಡಿದ್ದೇನೆ ನಾನಿಲ್ಲಿ. ಫಸ್ಟಿಗೆ ನಾನೀಗ ಒಂದು ಬೌಲಲ್ಲಿ ನೀರು ತಗೊಂಡಿದ್ದೇನೆ. ನೀರಿಗೆ 2 ಸ್ಪೂನು ಮೊಸರನ್ನು ಹಾಕ್ತಾ ಇದ್ದೇನೆ. ಮೊಸರನ್ನು ಹಾಕಿ ಚೆನ್ನಾಗಿ ಕಲಿಸ್ತಾ ಇದ್ದೇನೆ. ಹೀಗೆ ನಾವು ಮೊಸರನ್ನು ಹಾಕಿ ಕಲಿಸೋದ್ರಿಂದ ಆ ಬಾಳೆ ಹೂವಿನಲ್ಲಿರುವಂಥ ಕಹಿ ಅಂಶ ಎಲ್ಲ ಬಿಡ್ತದೆ ಅಂಥೇಳಿ. ಈಗ ನಾವು ಬಾಳೆ ಹೂವನ್ನು ಕಟ್ ಮಾಡಬೇಕಾದ್ರೆ ಮೇಲಿನ ಒಂದು 3-4 ಸಿಪ್ಪೆಯನ್ನು ತೆಗೆಯುವ. ಅದು ದಪ್ಪ ಕೂಡ ಇರ್ತದೆ, ಅದನ್ನು ನಾವು ಯೂಸ್ ಮಾಡೋದಿಲ್ಲ. ಒಳಗಿನ ಭಾಗವನ್ನು ಮಾತ್ರ ಯೂಸ್ ಮಾಡ್ತಾ ಇದ್ದೇವೆ. ಅದು ಸ್ವಲ್ಪ ಸಾಫ್ಟ್ ಇರ್ತದೆ, ಚಟ್ನಿಗೆಲ್ಲ ಒಳ್ಳೆಯದಾಗ್ತದೆ ಅಂತ ಹೇಳಿ ಆ ಒಳಗಿನ ಭಾಗವನ್ನುಂಟಲ್ಲ ಸಣ್ಣಗೆ ಕಟ್ ಮಾಡಿ ಅದನ್ನು ನೀರಿಗೆ ಹಾಕಿ ಒಂದು 10 ನಿಮಿಷ ಬಿಡಬೇಕು. ಹಾಗೆ 10 ನಿಮಿಷ ಬಿಡೋದ್ರಿಂದ ಆ ಬಾಳೆ ಹೂವಲ್ಲಿರುವಂಥ ಕಹಿ ಅಂಶ ಎಲ್ಲ ನೀರಿನಲ್ಲಿ ಹೋಗ್ತದೆ ಅಂಥೇಳಿ ಹಾಗಾಗಿ ನಾವು ನೀರಿಗೆ ಹಾಕಿ ಬಿಡೋದು. ಮೊದಲಿಗೊಂದು ಫ್ರೈಯಿಂಗ್ ಪ್ಯಾನನ್ನು ತಗೊಂಡಿದ್ದೇನೆ. ಅದಕ್ಕೆ 2 ಸ್ಪೂನು ಎಣ್ಣೆ ಹಾಕ್ತಿದ್ದೇನೆ. ನಾವು ಯೂಶ್ವಲಿ ತೆಂಗಿನ ಎಣ್ಣೆ ಯೂಸ್ ಮಾಡ್ತೇವೆ, ಇದರಿಂದ ಫುಡ್ ಟೇಸ್ಟು ಜಾಸ್ತಿ ಬರ್ತದೆ, ಅದು ಹೆಲ್ತಿಗೆ ಕೂಡ ಒಳ್ಳೆಯದು ಅಂತೇಳಿ. ಇದಕ್ಕೆ ನಾನು ಫಸ್ಟಿಗೆ ಮೆಣಸು, ಕೊತ್ತಂಬರಿ ಬೀಜ ಮತ್ತು ಸಾಸಿವೆ ಮತ್ತು ಜೀರಿಗೆ ಹಾಕಿ ಚೆನ್ನಾಗಿ ಹುರಿತಿದ್ದೇವೆ. ಹುರಿಯುವಾಗ ಆದಷ್ಟು ಫ್ಲೇಮನ್ನು ಕಮ್ಮಿಯಲ್ಲಿ ಇಟ್ಕೊಳ್ಳಿ, ಲೋ ಫ್ಲೇಮಲ್ಲೇ ಫ್ರೈ ಮಾಡಿ. ಕಪ್ಪಾಗಬಾರ್ದು ಯಾವುದು ಕೂಡ, ಜಸ್ಟ್ ನಿಮಗೆ ಒಂಚೂರು ಅರೋಮ ಬರಬೇಕು, ಅಲ್ಲಿ ತನಕ ನೀವು ಅದನ್ನು ಚೆನ್ನಾಗಿ ಫ್ರೈ ಮಾಡಿ. ಅದಾದ ನಂತರ ಅದಕ್ಕೆ ಬೆಳ್ಳುಳ್ಳಿಯನ್ನು ಆ್ಯಡ್ ಮಾಡಿ. ಹುರಿದ ಪದಾರ್ಥಗಳನ್ನೆಲ್ಲ ಸ್ವಲ್ಪ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರಿಗೆ ಹಾಕಿ. ಇದಾದ ನಂತರ ನಾವು ನೀರಿನಲ್ಲಿ ಹಾಕಿಟ್ಟಂಥ ಬಾಳೆ ಹೂವನ್ನು ಉಂಟಲ್ಲ ಫುಲ್ಲು ನೀರನ್ನು ಬಗ್ಗಿಸಿ ಫುಲ್ಲು ಸ್ಟೇನ್ ಮಾಡಿ ಆನಂತರ ತೆಗೆದು ಅದನ್ನು ಮಿಕ್ಸಿ ಜಾರಿಗೆ ಹಾಕಿ. ಅದಾದ ನಂತರ ಅದಕ್ಕೆ ನಾವು ಆಲ್ರೆಡಿ ತೆಗೆದಿಟ್ಟಂಥ ಹುಣಸೆ ಹಣ್ಣು ಮತ್ತು ಬೆಲ್ಲವನ್ನು ಆ್ಯಡ್ ಮಾಡಿದ ನಂತರ ಅದಕ್ಕೆ 2 ಸ್ಪೂನ್ ಅನ್ನವನ್ನು ಹಾಕಿ. ಅದಾದ ನಂತರ ಅನ್ನ ಹಾಕಿದ ಮೇಲೆ ತೆಂಗಿನ ತುರಿ ಹಾಕಿ ಅದು ಅನ್ನ ಹಾಕೋದ್ರಿಂದ ನಾವು ಚಟ್ನಿ ಟೇಸ್ಟ್ ಜಾಸ್ತಿ ಬರ್ತದೆ ಅಂತ ಹೇಳಿ ನಾವು ಅನ್ನ ಕೂಡ ಆ್ಯಡ್ ಮಾಡ್ತಿದ್ದೇವೆ. ಆನಂತರ ನಮಗೆ ಗ್ರೈಂಡ್ ಮಾಡ್ಕೊಳ್ಳಿಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕಿ ಒಂದು 2 ನಿಮಿಷ ಅಷ್ಟು ಅದನ್ನು ಗ್ರೈಂಡ್ ಮಾಡ್ಕೊಳ್ಳಿ. 2 ನಿಮಿಷ ಆದ ನಂತರ ಅದಕ್ಕೆ ಉಪ್ಪನ್ನು ಹಾಕಿ, ನಿಮಗೆ ಎಷ್ಟು ರುಚಿಗೆ ಎಷ್ಟು ಉಪ್ಪು ಬೇಕು ಅಷ್ಟು ಉಪ್ಪನ್ನು ಹಾಕಿ. ಅದಾದ ನಂತರ ನೈಸ್ ಪೇಸ್ಟ್ ಮಾಡ್ಕೊಳ್ಳಿ. ನಿಮಗೆ ಚಟ್ನಿ ಎಷ್ಟು ನೈಸ್ ಇರಬೇಕು ಅಷ್ಟು ನೈಸ್ ಪೇಸ್ಟ್ ಮಾಡ್ಕೊಳ್ಳಿ. ಈ ಚಟ್ನಿಗೆ ನಾವೀಗ ಒಂದು ಒಗ್ಗರಣೆ ರೆಡಿ ಮಾಡುವ. ಇಲ್ಲಿ ಒಗ್ಗರಣೆಗೆ ಕೂಡ ಒಗ್ಗರಣೆ ಪ್ಯಾನಿಗೆ ಒಂದು 2 ಸ್ಪೂನ್ ತೆಂಗಿನ ಎಣ್ಣೆ ಹಾಕಿದ್ದೇನೆ. ತೆಂಗಿನ ಎಣ್ಣೆ ಆದ ನಂತರ ಸಾಸಿವೆ ಮತ್ತು ಬೇರು ಸೊಪ್ಪು ಮತ್ತು 2 ಒಣಮೆಣಸು ಹಾಕಿ ಒಗ್ಗರಣೆ ಹಾಕ್ತೇವೆ. ಬೇಕಿದ್ದವರು ಉದ್ದಿನಬೇಳೆ ಕೂಡ ಹಾಕ್ಬೋದು, ಉದ್ದಿನಬೇಳೆ ಆಪ್ಷನಲ್ಲು, ಬೇಕಿದ್ದರೆ ಹಾಕ್ಬೋದು. ಹಾಕೋದ್ರಿಂದ ಕೂಡ ಟೇಸ್ಟ್ ಜಾಸ್ತಿ ಬರ್ತದೆ, ಇಲ್ಲಾಂದರೆ ಹಾಗೆ ಕೂಡ ಒಗ್ಗರಣೆ ಹಾಕ್ಬೋದು. ಇಲ್ಲಿಗೆ ನಮ್ಮ ಚಟ್ನಿ ರೆಡಿಯಾಗಿದೆ.
ನಾವು ತುಳುನಾಡಲ್ಲಿ ಇದನ್ನು ಪೂಂಬೆ ಅಂತ ಕೂಡ ಕರಿತೇವೆ. ಇದು ದೇಹಕ್ಕೆ ಕೂಡ ಒಳ್ಳೆಯದು. ಶುಗರ್ ಪೇಷಂಟ್ಗಳಿಗೆ ಅವರಿಗೆ ಶುಗರ್ ಲೆವೆಲ್ ಸ್ಟೇಬಲ್ ಇಡಲಿಕ್ಕೋಸ್ಕರ ಬಾಳೆ ಹೂವಿನ ಚಟ್ನಿ ಅಥವಾ ಏನಾದರೂ ಪಲ್ಯ ಸೇವಿಸಬಹುದು. ಆನಂತರ ಇದರಲ್ಲಿ ಹೆಚ್ಚಾಗಿ ವಿಟಮಿನ್ ಸಿ, ಐರನ್ ಕಂಟೆಂಟ್ ಕೂಡ ಇದೆ. ಈ ರೆಸಿಪಿ ನಿಮಗೆ ಕೂಡ ಇಷ್ಟ ಆಗಿದೆ ಅಂತೇಳಿ ನಾವು ಅಂದ್ಕೊಂಡಿದ್ದೇವೆ. ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ನೀವು ಲೈಕ್ ಮಾಡಿ ಹಾಗೂ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಮರೀದೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ಹೇಳ್ತೇನೆ. ಎಲ್ಲರಿಗೂ ಧನ್ಯವಾದಗಳು.